ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ. ಕರ್ನಾಟಕ ರಾಜಕೀಯದಲ್ಲಿ ಮಹಾ ಸಂಚಲನ. ಗುರುವಾರ ಸಿದ್ದರಾಮಯ್ಯ ರಾಜೀನಾಮೆ, 4 ಡಿಸಿಎಂಗಳ ನೇಮಕ. ಹೌದು, ಕರ್ನಾಟಕ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿದ್ದ ಬಿರುಸಿನ ಬೆಳವಣಿಗೆಗಳು ಈಗ ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುರುವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂಬ ಸ್ಫೋಟಕ ಮಾಹಿತಿ ಈಗ ಲಭ್ಯವಾಗಿದೆ. ಹೌದು, ಈಗ ಕಾಂಗ್ರೆಸ್ನಲ್ಲಿ ಒಂದು ಆಂತರಿಕ ತಲ್ಲಣ ಶುರುವಾಗಿದೆ. ಆಂತರಿಕ ಯುದ್ಧ ಶುರುವಾಗಿದ್ದು ನಿಮಗೆಲ್ಲ ಗೊತ್ತು. 2.5 ವರ್ಷದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು, ಆಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕನ್ನುವ ಒಂದು ಒಳ ಒಪ್ಪಂದ 2.5 ವರ್ಷ ಅಂದರೆ ಸುಮಾರು 3 ವರ್ಷಗಳ ಹಿಂದೆ ನಡೆದಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಫೆವಿಕಾಲ್ ಅಂಟಿಕೊಂಡ ಹಾಗೆ ಅವರ ಕುರ್ಚಿಯನ್ನು ಬಿಡೋಕೆ ತಯಾರು ಇರಲಿಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರ ನಿರಂತರ ಪ್ರಯತ್ನಗಳ ನಂತರ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಅಂತ ಹೇಳಬಹುದಾಗಿದೆ. ಈ ಬಗ್ಗೆ ಹರಡಿದ್ದ ವದಂತಿಗಳ ಕುರಿತು ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರನ ಪ್ರಶ್ನಿಸಿದಾಗ ಇದು ನಿಜ ಅಂತ ದೃಢಪಡಿಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಇದರಿಂದ ಕಳೆದ 1.5 ವರ್ಷದಿಂದ ನಡೆಯುತ್ತಿದ್ದ ನಾಯಕತ್ವ ಬದಲಾವಣೆ ಚರ್ಚೆಗೆ ಈಗ ಅಧಿಕೃತ ಮುದ್ರೆ ಬಿದ್ದ ಹಾಗಾಗಿದೆ. ಹಾಗಾದ್ರೆ ಹೊಸ ಸರ್ಕಾರದಲ್ಲಿ ಏನು ಫಾರ್ಮುಲಾ ನಡೆಯಬಹುದು, ಏನು ಬೇಡಿಕೆಗಳನ್ನು ಇಟ್ಟಿದ್ದರು ಅನ್ನುವುದನ್ನು ಸಿದ್ದರಾಮಯ್ಯ ಬಗ್ಗೆ ಈಗ ಒಂದೊಂದಾಗಿ ಗೊತ್ತಾಗುತ್ತಿದೆ. ಹೌದು, ಸಿದ್ದರಾಮಯ್ಯ ಅವರ ನಿರ್ಗಮನದ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ. ಆದರೆ ರಾಜ್ಯದ ಪ್ರಮುಖ ಸಮುದಾಯಗಳನ್ನು ಸಮಾಧಾನ ಪಡಿಸಲು ಹೈಕಮಾಂಡ್ ಈಗ 4 ಉಪ ಮುಖ್ಯಮಂತ್ರಿಗಳನ್ನ ಅಂದರೆ ಡಿಸಿಎಂಗಳನ್ನ ಸೃಷ್ಟಿಸಲು ಮುಂದಾಗಿದೆ ಅಂತ ಹೇಳಲಾಗುತ್ತಿದೆ. ಯಾರಿಗೆಲ್ಲ ಸಿಗಲಿದೆ ಡಿಸಿಎಂ ಪಟ್ಟ ಅನ್ನೋದು ಕೂಡ ಹಲವರಲ್ಲಿ ಕುತೂಹಲ, ಆತಂಕ, ಎದೆ ಬಡಿತ ಎಲ್ಲ ಜಾಸ್ತಿಯಾಗಿ ಹೋಗಿದೆ. ಜಾತಿ ಸಮೀಕರಣದ ಆಧಾರದ ಮೇಲೆ 4 ಡಿಸಿಎಂ ಸ್ಥಾನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್, ದಲಿತ್ ಕೋಟಾದಲ್ಲಿ ಪ್ರಿಯಾಂಕಾ ಖರ್ಗೆ, ಅಲ್ಪಸಂಖ್ಯಾತರ ಕೋಟಾದಲ್ಲಿ ಜಮೀರ್ ಅಹ್ಮದ್ ಖಾನ್, ಕುರುಬ ಮತ್ತು ಹಿಂದುಳಿದ ವರ್ಗ ಈ ಸ್ಥಾನಕ್ಕೆ ಅಚ್ಚರಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಕೇಳಿಬರುತ್ತಿದೆ. ಹೌದು, ನಾಳೆಯೇ ಬೆಂಗಳೂರಿಗೆ ಹೈಕಮಾಂಡ್ ದೂತರು ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಹೇಳಲಾಗುವ ಖರ್ಗೆ ಆಗಲಿ, ಸುರ್ಜೇವಾಲಾ ಆಗಲಿ ಇವರೆಲ್ಲ ದೂತರಾಗಿದ್ದಾರೆ. ನಿಜವಾಗಲೂ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂದ್ರೆ ಅದು ಖರ್ಗೆ ಅಲ್ವೇ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅಲ್ವೇ ಅಲ್ವಾ, ಕೇವಲ ಅವರು ದೂತರಾಗಿದ್ದಾರೆ. ನಿಜವಾದ ಹೈಕಮಾಂಡ್ ಅಂದ್ರೆ ಅದು ರಾಹುಲ್ ಗಾಂಧಿ. ಈ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನ ಸುಗಮವಾಗಿ ನಡೆಸಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಾಳೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಾಳೆ ಅಂದ್ರೆ ಗುರುವಾರ ಬೆಳಿಗ್ಗೆ ಶಾಸಕಾಂಗ ಪಕ್ಷದ ಅಂದ್ರೆ ಸಿಎಲ್ಪಿ ಸಭೆಯನ್ನು ನಡೆಸಿ ಅಧಿಕೃತ ಘೋಷಣೆ ಹೊರಬೀಳುವ ಸಾಧ್ಯತೆ ಇದೆ ಅಂತ ಈಗ ವದಂತಿಗಳು ತುಂಬಾ ಹರಡಿವೆ. ಒಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರ್ವ ಮುಗಿದ ಹಾಗೆ, ಡಿಕೆ ಶಿವಕುಮಾರ್ ಯುಗ ಆರಂಭವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತವೆ. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡ ಮೇಲೆ ಯಾವೆಲ್ಲ ಆಟಗಳನ್ನು ಆಡಬಹುದು ಅನ್ನೋದು ಕೂಡ ಡಿಕೆ ಶಿವಕುಮಾರ್ ಬಣದಲ್ಲಿ ಆತಂಕಗಳು ಹೆಚ್ಚಾಗಿವೆ. ಯಾಕಂದರೆ ಸಿದ್ದರಾಮಯ್ಯ ಪಳಗಿದ ರಾಜಕೀಯ ವ್ಯಕ್ತಿ, ರಾಜಕೀಯ ಮಾಡೋದೇ ಅವರ ಗುಣ. ಹೀಗಾಗಿ ತಮಗೆ ಸ್ಥಾನ ಇಲ್ಲವಾದಾಗ ಅವರು ಏನು ಬೇಕಾದರೂ ಮಾಡಬಹುದು ಅನ್ನೋದು ಈಗ ಹಲವರಲ್ಲಿ ಆತಂಕವನ್ನು ಕೂಡ ಸೃಷ್ಟಿಸಿದೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ದೆಹಲಿ ಮಟ್ಟದಲ್ಲಿ ನಡೆದ ಮಹತ್ವದ ಬೆಳವಣಿಗೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನಕ್ಕೆ ಹೊಸ ತಿರುವು ನೀಡಲು ಕೂಡ ಸಜ್ಜಾಗಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದರಿಂದ ತಮ್ಮ ಕರಿಯರ್ ಅಂತ್ಯವಾಗಲ್ಲ, ಬದಲಾಗಿ ಹೊಸ ಎತ್ತರಕ್ಕೆ ಬೆಳೆಯಲಿದೆ ಎಂಬ ಭರವಸೆಯೊಂದಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಲು ಯಶಸ್ವಿಯಾಗಿದೆ ಅಂತ ಕೂಡ ಕೇಳಿ ಬರುತ್ತಾ ಇದೆ. ನೀವು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಬಾರದು. 2029 ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ಒಬಿಸಿ ಫೇಸ್ ಆಗಿ ನೀವು ಹೊರಹೊಮ್ಮಬೇಕು. ದೆಹಲಿಯಲ್ಲಿ ರಾಷ್ಟ್ರ ರಾಜಕಾರಣ ಮೂಲಕ ಹೊಸ ಮೈಲಿಗಲ್ಲು ಸ್ಥಾಪಿಸಿ ಅಂತ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ. 2028 ವಿಧಾನಸಭಾ ಚುನಾವಣೆ ಮತ್ತು 2029 ಸಂಸತ್ ಚುನಾವಣೆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತೆ ಅವರಿಗೆ ಸೂಚಿಸಲಾಗಿದೆ. ನಿಜ ಹೇಳಬೇಕೆಂದರೆ ಈ ಮಾತುಕತೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಅಂತ ಕೇಳಿ ಬರುತ್ತಿದೆ. ಹೀಗಾಗಿ ರಾಹುಲ್ ಗಾಂಧಿ ಖಡಕ್ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ತಮ್ಮ ಸ್ಥಾನ ತ್ಯಾಗ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರು ಒಂದು ಮಾಸ್ಟರ್ ಪ್ಲಾನ್ ಹಾಕಿದ್ದರು. ತಮ್ಮ ನಂತರ ತಮ್ಮ ಕೈಗೊಂಬೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅಂದ್ರೆ ಗೊತ್ತಿಲ್ಲ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಎಂಬುದು
ಸಿದ್ದರಾಮಯ್ಯ ಅವರ ಪ್ಲಾನ್ ಬಿ ಆಗಿತ್ತು. ಆದರೆ ರಾಹುಲ್ ಗಾಂಧಿ ಇದಕ್ಕೆ ಸ್ಪಷ್ಟವಾಗಿ ನೋ ಅಂತ ಎಂದಿದ್ದಾರೆ ಅಂತ ಹೇಳಲಾಗುತ್ತಿದೆ. ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧರಿಸುತ್ತದೆ. ನಿಮ್ಮ ಸೂಚನೆಯಂತೆ ಆಯ್ಕೆ ಮಾಡಲು ಇಲ್ಲಿ ಸಾಧ್ಯವಿಲ್ಲ. ನಿಮ್ಮ ಪರ್ವ ಮುಗಿದಾಗಿದೆ. ಈಗ ಬೇರೆಯವರಿಗೆ ದಾರಿ ಮಾಡಿಕೊಡಿ ಅಂತ ರಾಹುಲ್ ಗಾಂಧಿ ಖಡಕ್ ಆಗಿ ಹೇಳಿದ್ದಾರೆ ಎನ್ನುವ ಮಾತು ಕೇಳಿ ಬಂದಿದೆ. ಇದರಿಂದ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ ಇಬ್ಬರಿಗೂ ರಾಜಕೀಯವಾಗಿ ದೊಡ್ಡ ಹಿನ್ನಡೆಯಾಗಿದೆ ಅಂತ ಹೇಳಬಹುದು. ಈಗ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತದೆಯೋ ಅವರೇ ಕರ್ನಾಟಕದ ಮುಂದಿನ ಸಾರಥಿಯಾಗಲಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಂದು 12:15ಕ್ಕೆ ಬೆಂಗಳೂರಿಗೆ ಹಿಂತಿರುಗಲಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಬದಲಾವಣೆಯ ಮುನ್ಸೂಚನೆ ಎಂದೇ ವಿಶ್ಲೇಷಿಸಬಹುದು. ಇನ್ನೊಂದು ಮಹತ್ವದ ಬೆಳವಣಿಗೆ ಎಂದರೆ ಗುರುವಾರ ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದರೆ ಉಪಹಾರ ಕೂಟವನ್ನು ಆಯೋಜಿಸುವ ಸಾಧ್ಯತೆ ಇದೆ. ರಾಜೀನಾಮೆ ನೀಡುವ ಮೊದಲು ತಮ್ಮ ಸಂಪುಟದ ಸದಸ್ಯರಿಗೆ ಅಂದರೆ ಸಚಿವರಿಗೆ ಅಧಿಕೃತವಾಗಿ ಮಾಹಿತಿ ನೀಡಿ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರಿಸಲು ಅವರು ಈ ಸಭೆ ಬಳಸಿಕೊಳ್ಳಲಿದ್ದಾರೆ ಎಂದು ಕೇಳಿಬಂದಿದೆ. ಇದಕ್ಕೆ ಮೊದಲು ಹಂತ ಹಂತವಾಗಿ ಹೈಕಮಾಂಡ್ ಒಂದು ಪ್ಲಾನ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ದರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಿರುವ ಸಭೆಯಲ್ಲಿ ಹೈಕಮಾಂಡ್ ಒಂದು ವಿಶೇಷ ಕಾರ್ಯತಂತ್ರ ರೂಪಿಸಿದೆ ಅಂತ ಪ್ರತ್ಯೇಕ ಚರ್ಚೆಗಳು ನಿರಂತರವಾಗಿ ನಡೆದಿದ್ದವು. 1 ಗಂಟೆ ಸಿದ್ದರಾಮಯ್ಯ ಜೊತೆ ಸಭೆ ನಡೆಸಿದರೆ ಇನ್ನೊಂದು ಗಂಟೆ ಡಿ.ಕೆ. ಶಿವಕುಮಾರ್ ಜೊತೆ ಸಭೆಗಳನ್ನು ನಡೆಸಲಾಗುತ್ತಿತ್ತು. ಆ ನಂತರ ರಾಹುಲ್ ಗಾಂಧಿ ತಮ್ಮ ದೂತರಾದಂತಹ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಹೆಸರಿಗೆ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ತಮ್ಮ ರೂಮಿನಲ್ಲಿ ಕರೆಸಿ ಇನ್ನೂ 2 ಗಂಟೆಗಳ ಕಾಲ ಸುದೀರ್ಘ ಚರ್ಚೆಗಳನ್ನು ನಡೆಸಿದ್ದಾರೆ. ಇಲ್ಲಿ ತಮ್ಮ ಬೇಡಿಕೆಗಳನ್ನು, ತಮ್ಮ ಇಚ್ಛೆಗಳನ್ನು, ತಮ್ಮ ವಿಶಸ್ಗಳನ್ನು ಈ ಮೂವರು ದೂತರು ಹೈಕಮಾಂಡ್ ಆಗಿರುವ ರಾಹುಲ್ ಗಾಂಧಿ ಮುಂದೆ ಇಟ್ಟಾಗ ಹಲವಾರು ಪ್ರಶ್ನೆಗಳು ಉದ್ಭವಿಸಿದ್ದವು. ಯಾಕಂದರೆ ಸಿದ್ದರಾಮಯ್ಯ ಅವರನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ, ಅವರನ್ನು ಸೈಡ್ ಲೈನ್ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಅವರೊಬ್ಬ ಮಾಸ್ ಲೀಡರ್. ಹೆಚ್ಚು ಕಡಿಮೆ ಆದರೆ ನಾಳೆ ಕಾಂಗ್ರೆಸ್ಗೆ ದೊಡ್ಡ ಏಟು ಬೀಳಬಹುದು. ಡಿ.ಕೆ. ಶಿವಕುಮಾರ್ಗೆ MLAಗಳ ಸಪೋರ್ಟ್ ಇಲ್ಲ, ಕೇವಲ 30ರಿಂದ 40 ಶಾಸಕರ ಸಪೋರ್ಟ್ ಅವರಿಗೆ ಮಾತ್ರ ಇದೆ. ಹೀಗಾಗಿ ಅವರನ್ನು ನಂಬಿಕೊಂಡು ಕಾಂಗ್ರೆಸ್ ಮುಂದೆ ಹೋದರೆ ಏನಾಗಬಹುದು? ಯಾಕಂದರೆ ಕೇವಲ ಇನ್ನು 2 ವರ್ಷಗಳಲ್ಲಿ ಅಂದರೆ 2028ರಲ್ಲಿ MLA ಇಲೆಕ್ಷನ್ ಅಂದರೆ ಅಸೆಂಬ್ಲಿ ಇಲೆಕ್ಷನ್ ಬರ್ತಿದೆ. ಆಮೇಲೆ MP ಇಲೆಕ್ಷನ್ ಅಂದರೆ 2029ರಲ್ಲಿ MP ಇಲೆಕ್ಷನ್. ಹೀಗಾಗಿ ಇವುಗಳನ್ನು ಮಧ್ಯೆ ಇಟ್ಟುಕೊಂಡು ಈ ರೀತಿ ಈಗ ಕ್ಯಾಪ್ಟನ್ ಚೇಂಜ್ ಮಾಡೋದು ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು? ಕಾಂಗ್ರೆಸ್ ಮೊದಲೇ ಭಾರತದಲ್ಲಿ ಹೀನಾಯನ ಪರಿಸ್ಥಿತಿಯನ್ನು ತಲುಪಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕವನ್ನು ಕೂಡ ಕಳೆದುಕೊಳ್ಳುವುದು ನಿಜಕ್ಕೂ ಒಂದು ದೊಡ್ಡ ಚಿಂತೆಯಾಗಿದೆ ಹೈಕಮಾಂಡ್ಗೆ. ಹೀಗಾಗಿ ಎಲ್ಲರನ್ನ ಮನವೊಲಿಸಿ ಎಲ್ಲರನ್ನ ತಮ್ಮ ಕಾನ್ಫಿಡೆನ್ಸಿಗೆ ತೆಗೆದುಕೊಂಡು ಬದಲಾವಣೆ ಮಾಡೋದು ಒಳ್ಳೆಯದಾ ಇಲ್ಲವಾ ಅನ್ನೋದು ಕಾಂಗ್ರೆಸ್ಗೆ ಇನ್ನೂ ದೊಡ್ಡ ತಲೆನೋವಾಗಿದೆ. ಆದರೆ ನಾಳೆಯವರೆಗೂ ಕಾದು ನೋಡಬೇಕು. ನಾಳೆ ಏನಾಗುತ್ತದೆ ಅನ್ನೋದು ಎಲ್ಲರ ಮುಂದೆ ಬಹಿರಂಗವಾಗಲಿದೆ. ನಿಮ್ಮ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ.